ಕೊರೋನಾ ಲಾಕ್ಡೌನ್ನಿಂದ ಹೆಚ್ಚಿನ ಹೋಟೆಲ್ಗಳು ಬಂದ್ ಆಗಿವೆ. ಕೆಲವು ಮಾತ್ರ ಪಾರ್ಸೆಲ್ ಮೂಲಕ ಕಾರ್ಯಾಚರಿಸುತ್ತಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಂಗಳೂರು ನಗರದಲ್ಲೊಂದು ಹೋಟೆಲ್ ಮಾಲೀಕರೊಬ್ಬರು ಚಿಕನ್ ಸ್ಪೆಷಲ್ ಖಾದ್ಯವನ್ನ ಮಾಡಿ ಹಸಿದವರಿಗೆ ಹಂಚಿ ಹಸಿವನ್ನ ನೀಗಿಸಿದ್ದಾರೆ. ಹೌದು, ಆ ಹೋಟೆಲ್ ಮಂಗಳೂರಿನ ಕುದ್ರೋಳಿಯ ಮುಖ್ಯ ರಸ್ತೆಯಲ್ಲಿರುವ ಹೋಟೆಲ್ ಹರೀಶ್. 70 ವರ್ಷದ ಹಿಂದಿನ ಹೋಟೆಲ್ ಇದಾಗಿದ್ದು, ಈ ಹಿಂದೆ ವಿಕೆ ಜನಾರ್ದನ ಎಂಬುವರು ಈ ಹೋಟೆಲ್ ಅನ್ನ ನೋಡಿಕೊಂಡಿದ್ರು. ಬಳಿಕ ಅವರ ಮಕ್ಕಳು ಈ ಹೋಟೆಲ್ ಮುಂದುವರಿಸಿಕೊಂಡು ಬಂದಿದ್ದಾರೆ. ಈಗ ಅವರ ಮಗ ದೀಪಕ್ ಸನಿಲ್ ಎಂಬುವರು ಈ ಹೋಟೆಲ್ನ ಮಾಲೀಕರಾಗಿದ್ದಾರೆ. ಕೊರೋನಾ 2ನೇ ಅಲೆ ಬಂದಾಗ ದಿನನಿತ್ಯ ಇಲ್ಲಿ ಪಾರ್ಸೆಲ್ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಇಂದು ಈ ಹೋಟೆಲ್ ಮಾಲೀಕರು ತಮ್ಮ ಗ್ರಾಹಕರಿಗೆ ಹಾಗೂ ಬಡವರಿಗಾಗಿ ಪಾರ್ಸೆಲ್ ಚಿಕನ್ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇಂದು 600 ಮಂದಿ ಊಟದ ಸದುಪಯೋಗವನ್ನ ಪಡೆದುಕೊಂಡಿದ್ದಾರೆ. ಊಟದ ಜೊತೆಗೆ ಕೋಳಿ ಸುಕ್ಕ, ಕಬಾಬ್ ಸ್ಪೆಷಲ್ ಆಗಿತ್ತು. ಕೋವಿಡ್-19 ಜನರಿಗೆ ಕೆಲಸ ಇಲ್ಲದೆ ಅದಕ್ಕೆ ಕಷ್ಟದಲ್ಲಿರುವಾಗ ನಾವು ಒಂದು ದಿವಸದ ಅನ್ನದು ಊಟ, ಚಿಕನ್ನು, ಕಬಾಬು ಇದೆಲ್ಲ ಒಂದು ನಮ್ಮದು ಕಿಂಚಿದು ಒಂದು ಸೇವೆಯನ್ನು ಕೊಡುವುದು. ನಮ್ಮ ಒಂದು ದಿವಸದಲ್ಲಿ 12ರಿಂದ 2 ತನಕ ಕೊಟ್ಟೆ 550 ಊಟ ಕೊಟ್ಟೆ. ವೈಟ್ ರೈಸು, ಬಾಯ್ಲ್ಡ್ ರೈಸು, ತರಕಾರಿ, ಮೀನು, ಹಾಗೆ ಚಿಕನು, ಕಬಾಬು ಎಲ್ಲ ಊಟ ಕೊಟ್ಟೆ.